ಈಗ ಭರತ್ ಮುಂಡೋಡಿಯವರು, ಧನಂಜಯ ದಿವ್ಯ ಅವರು ಸಹ ಹೊರಗಿನವರು, ಮತ್ತು ಕೃಪಾಳು ಹೊರಗಿನವರು ಎಲ್ಲ ಹೇಳಿದ್ದು ನಾನು. ಅಲ್ಲಿ ಯಾರು ಸಹ ಈಗ ಸತೀಶ್ ಕೆಡಿಂಜಿ ಅಂತ ಅವರು ಸಹ ಸುಳ್ಯ ಕ್ಷೇತ್ರದವರು. ಅಂದರೆ ಎಲ್ಲ ಒಂದು ಪುತ್ತೂರು ಅಂತೇಳಿ ಒಂದು ಅಭ್ಯರ್ಥಿತಾನ ಅಂತ ಹೇಳಲಿಕ್ಕೆ ಹಾಕಿರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಪಕ್ಷದ ಇದರೊಳಗೆ ಕಾರ್ಯಕರ್ತರ ದಂಡು ಬೇಕು, ಕೆಲಸ ಮಾಡುವವರು ಬೇಕು. ನಾಳೆ ಅವರಿಗೆ ಒಂದು ಕೆಲಸ ಮಾಡಿದ ವಿಚಾರಗಳು ಗೊತ್ತಿರಬೇಕು. ಅದು ಯಾವುದೂ ಇಲ್ಲದೆ ಒಬ್ಬರನ್ನ ಅಭ್ಯರ್ಥಿ ಅಂತ ಮಾಡಲಿಕ್ಕೆ ಅಷ್ಟು ಸುಲಭ ರಿಸ್ಕ್ ತೆಗೊಳ್ತದ ಅಂತೇಳಿ ಪಕ್ಷ. ಶಕುಂತಲಾ ಶೆಟ್ಟಿ ಅವರಿಗೆ 2013 ತೆಗೊಂಡರೆ ಅವರು BJPಯಲ್ಲಿ ಶಾಸಕರಾಗಿದ್ದರು, ಮತ್ತೊಂದು 5 ವರ್ಷ BJP ವಿರುದ್ಧ ಕೆಲಸ ಮಾಡಿದರು. ಮತ್ತು ಅವರು ಸ್ವಾಭಿಮಾನ ವೇದಿಕೆಯಲ್ಲಿ ನಿಂತಾಗ 25,000 ಓಟು ತೆಗೊಂಡಿದ್ದರು. ಅದು ಕಾಂಗ್ರೆಸ್ಸಿನ ಅರ್ಧ ಓಟು, ಅದು ಅರ್ಧ BJPಯ ಓಟ್ ಆಗಿತ್ತು ಆ ದಿನದ್ದು. ಆಗ ನಾವು ಸುಮಾರು 25 ವರ್ಷದಿಂದ ಸೋಲ್ತಾ ಇದ್ದೇವೆ ಅಂತ ಹೇಳುವ ದೃಷ್ಟಿಯಲ್ಲಿ 19 ವರ್ಷದಿಂದ ಸೋಲ್ತಾ ಇದ್ದೇವೆ ಅಂತೇಳಿ ಆಗ ನಮ್ಮ ಪಕ್ಷ ಮತ್ತು ನಾವೆಲ್ಲ ತೀರ್ಮಾನ ಮಾಡಿದ್ದು ನಮಗೆ ಒಟ್ಟು ಒಮ್ಮೆ ಗೆಲ್ಲಬೇಕು, ಇಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತೇಳಿ ಶಕುಂತಲಾ ಶೆಟ್ಟಿಗೆ ಆ ದಿನ ನಾವು ಬೆಂಬಲ ಕೊಟ್ಟದ್ದು. ಹಾಗಾಗಿ ಅವರು ಗೆದ್ದು ಅವರಿಗೆ ಅವಕಾಶ ಆಗಿದೆ ಅಂತ. ಹಾಗಾಗಿ ಈ ಬಾರಿ ಅವರು ಅದರಲ್ಲಿ ತುಂಬ ಅಂದರೆ ಇಂಟ್ರೆಸ್ಟ್ ಇರೋದು ಸ್ವಾಭಾವಿಕ, ಅದು ಯಾರಿಗೆ ಸಹ ಇದಲ್ಲ. ಆದರೆ ಪಕ್ಷ ಯಾರಿಗೆ ಕೊಟ್ಟರು ಸಹ ಅವರು ಸಹಕಾರ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಪಕ್ಷದ ಹಿತದೃಷ್ಟಿಯಲ್ಲಿ, ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ನಾವೀಗ ಒಂದು ಅರ್ಜಿ ಕೊಡುವಾಗಲೂ ಅದರಲ್ಲಿ ಕೊಟ್ಟಿದ್ದೇವೆ, ಇನ್ನೊಬ್ಬರು ಯಾರಿಗೆ ಅಭ್ಯರ್ಥಿ ಕೊಟ್ಟರು ಸಹ ನೀವು ವಿರೋಧ ಮಾಡಬಾರ್ದು ಅಂತೇಳಿ. ಆದರೆ ಈಗ ಶಕುಂತಲಾ ಶೆಟ್ಟಿಯವರು ನನಗೆ ಕೊಟ್ಟರು ಅವರು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಅವರಿಗೆ ಸಿಗುವಾಗ ನಾನು ಅವರ ಜೊತೆಗೆ ಸೇರಿ ಅವರು ಶ್ರೀ ಮಹಾಲಿಂಗೇಶ್ವರ ದೇವರ ಆಣೆ ಮಾಡಿ ಇನ್ನೊಂದು ಬಾರಿ ನಿನಗೆ ಅಂತೇಳಿ ಮಾತನ್ನು ಸಮೇತ ಕೊಟ್ಟಿದ್ದಾರೆ ನನಗೆ ಒಂದು ಅವಧಿಯಲ್ಲಿ. ಹಾಗಿರುವಾಗ ಆ ಮಾತು ಸಹ ಮಹಾಲಿಂಗೇಶ್ವರ ದೇವರಲ್ಲಿ ಕೊಟ್ಟ ಮಾತು ಎಲ್ಲಿಗೂ ಹೋಗೋದಿಲ್ಲ, ಅದು ಯಾವಾಗಲೂ ಊರ್ಜಿತದಲ್ಲಿ ಇರ್ತದೆ. ಅದೊಂದು ಕಡೆ. ಎರಡನೇದಾಗಿ ಅವರು ಪಕ್ಷದಲ್ಲಿ ಅವರಿಗೊಂದು ಅವಕಾಶ ಸಿಕ್ಕಿ 5 ವರ್ಷ MLA ಆಗಿ 10 ವರ್ಷ ನಮ್ಮ ಪಕ್ಷದಲ್ಲಿ ಇದ್ದವರು ಪಕ್ಷದ ಯಾರಿಗೆ ಸಿಕ್ಕಿದ್ರು ಸಹ ಅವರು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಅವರು ಸಹಕಾರ ನೀಡಲೇಬೇಕಾಗ್ತದೆ, ಬೆಂಬಲ ಮಾಡಬೇಕಾಗ್ತದೆ. ಅಂದರೆ ಈಗ ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಈಗ ಗುರುತಿಸಿಕೊಂಡವರಾದ ಕಾರಣ ಜಿಲ್ಲಾ BJPಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಅವರಿದ್ದಾರೆ, ಅವರು BJPಯ ಸದಸ್ಯರಾಗಿದ್ದಾರೆ. ಅವರು ಪ್ರಯತ್ನ ಪಡಬೇಕಾದ್ದು ಅವರ ಪಕ್ಷದಲ್ಲಿ, ಅದಕ್ಕೆ ಯಾರು ನಾವು ಮಾತಾಡಲಿಕ್ಕಿಲ್ಲ. ಅವರ ಪಕ್ಷದಲ್ಲಿ ಅವರು ಪ್ರಯತ್ನ ಪಡುವಂಥದ್ದು ಸ್ವಾಭಾವಿಕ. ಈಗ ಅವರ ಪಕ್ಷದ ವಿಚಾರವನ್ನು ಬಿಟ್ಟು ಇನ್ನೊಂದು ಪಕ್ಷದಲ್ಲಿ ಅವರು ಸದಸ್ಯರೂ ಆಗದೆ, ಈ ಪಕ್ಷಕ್ಕೂ ಸೇರದೆ, ಈ ಪಕ್ಷದಲ್ಲಿ ಒಂದು ನನಗೆ ಅಂದರೆ ಆಗ ನಾವು ಇಲ್ಲಿ ಈ ಪಕ್ಷದಲ್ಲಿ ಇರುವ ಉಳಿದ ನಾಯಕರು ಎಲ್ಲರೂ, ನಾನು ಹೇಳುವಂಥದ್ದು ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಾಯಕರು ಏನು ಹೇಳ್ತಾರೆ, ನಮ್ಮ ಪಕ್ಷಕ್ಕಾಗದ್ರೆ ಅಷ್ಟು ಗತಿ ಇಲ್ವಾ, ಅಂದರೆ ಈ ಪಕ್ಷದಲ್ಲಿ ಯಾರು ಇಲ್ವಾ, ಯಾರಿಗೊಂದು ಚುನಾವಣೆ ನಿಲ್ಲುವ ತಾಕತ್ತಿಲ್ವಾ, ಅಂದರೆ ಇವರಿಗೆ ಏನು ಕಡಿಮೆ ಇದೆ ಅಂತ ಹೇಳುವ ಪ್ರಶ್ನೆ. ಆರ್ಥಿಕ ದೃಷ್ಟಿಯನ್ನು ನಮ್ಮ ಈ ಜಿಲ್ಲೆಯಲ್ಲೆಲ್ಲ ದುಡ್ಡು ಇದಲ್ಲ. ಮತ್ತು ಅವರು ಸಮಾಜ ಸೇವೆ ಮಾಡಿದರೆ ಅವರು ಆ ಪಕ್ಷಕ್ಕೆ ಸಂಬಂಧಪಟ್ಟು ಸಮಾಜ ಸೇವೆ ಮಾಡಿರ್ಬೋದು, ಅವರ ಪಕ್ಷಕ್ಕೆ ಸಂಬಂಧಪಟ್ಟು. ಹಾಗಾಗಿ ಅವರು ಅಲ್ಲಿ ಸ್ಪರ್ಧೆ ಅವರ ಆಕಾಂಕ್ಷಿತನ ಇರ್ಬೋದು ಹೊರತು ಕಾಂಗ್ರೆಸ್ಸಿಗೆ ಅದು ಅಧಿಕೃತವಲ್ಲ. ಆದರೆ ಒಬ್ಬರಿಂದ ಒಬ್ಬರು ಹೇಳ್ತಾರೆ ಅವರು ಇಲ್ಲಿ ಕೇಳ್ತಾ ಇದ್ದಾರೆ ಅಂತೆ, ಅದು ಅಧಿಕೃತವಲ್ಲ. ಆದರೆ ಒಬ್ಬರ ಬಾಯಿಂದ ಒಬ್ಬರು ಬಾಯಿಗೆ ಹೇಳೋದಷ್ಟೇ, ಅವರು ಅಧಿಕೃತವಾಗಿ ಇಲ್ಲಿ ಹೇಳಿಲ್ಲ. ಹಾಗೆ ಈಗ ಮೊನ್ನೆ ಸಹ ಪುತ್ತೂರಿನಲ್ಲಿ ಒಂದು ಗೊಂದಲವನ್ನು ಅವರು ಸೃಷ್ಟಿ ಮಾಡಿದರು. ಅವರ ಸಮಾಜ ಸೇವೆ ಅಂತೇಳಿ ರಾಜ್ಯ BJPಯ ಅವರು ಹಿರಿಯ ಮುಖಂಡರು, ನಮ್ಮ ಪುತ್ತೂರಿನಲ್ಲೇ ಶಾಸಕರಾಗಿದ್ದವರು, ಮಾಜಿ ಮುಖ್ಯಮಂತ್ರಿಗಳನ್ನು ಕರೆಸಿ ಇನ್ನೊಂದು ಕಡೆ ಕಾಂಗ್ರೆಸ್ಸಿನವರನ್ನು ಸೇರಿಸಿ ಇಲ್ಲಿ ಒಟ್ಟು ಜನರ ತಲೆ ತಿನ್ನುವಂಥ ಒಂದು ಕಾರ್ಯವನ್ನು ಅವರು ಮೊನ್ನೆ ಮಾಡಿದ್ದಾರೆ. ಅವರ ಸಮಾಜ ಸೇವೆ ಏನಿದ್ರೂ ಸಹ ಅದು ರಾಜಕೀಯಕ್ಕೆ ಪೂರಕ ಅಂತ ಹೇಳಲಿಕ್ಕೆ ನಾವು ಆಗೋದಿಲ್ಲ. ಹಾಗಾಗಿ ಅದನ್ನು ಜನ ಒಪ್ಪೋದಿಲ್ಲ ಅಂತ ಹೇಳುವಂಥದ್ದು ಸಹ ಸ್ಪಷ್ಟ. ಹಾಗೆ ಮುಂದೆ ಅವರಿಗೆ ಅದರಿಂದ ತೊಂದರೆ ಆಗ್ಬೋದು, ಅವರಿಗೆ ಪ್ರಯೋಜನ, ಪಕ್ಷದ ತೀರ್ಮಾನ ಆದ್ರೂ ಅವರಿಗೆ ಪ್ರಯೋಜನ ಆಗಿದೆ.